ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಮೂರನೇ ಸ್ಕಂದ 3ನೇ ಅಧ್ಯಾಯ 4ನೇ ಶ್ಲೋಕ. ಕಕುದ್ಮಿನ ಅವಿದ್ದ ನಸದಮಿತ್ವಾ ಸ್ವಯಂವರೇ ನಾಗ್ನಾಜಿತಿಂ ಉವಾಹ ತದ್ಭಗ್ನಮಾನ ಅಪಿಗೃಜ್ಯತ ಅಜ್ಞಾನ್ ಜಗ್ನೆ ಅಕ್ಷತಾ ಸಸ್ರಭೃತ ಸ್ವಸಸ್ರೇ. ಅನುವಾದ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾನಂದ ಭಕ್ತಿ ಸ್ವಾಮಿ ಶೀಲ ರೂಪಾದಿಗೆ. ಮೂಗುದಾರ ಪೋಣಿಸದೆ ಇದ್ದ 7 ಕೊಬ್ಬಿದ ಗೂಳಿಗಳನ್ನು ಹಿಡಿದು ಅವನು ಸೋಲಿಸಿ ವೀರ್ಯ ಶುಲ್ಕೆಯಾಗಿದ್ದ ನಾಗ್ನಜಿತಿಯನ್ನು ಭಗವಾನ್ ಕೃಷ್ಣನು ಮದುವೆಯಾದ. ಕೃಷ್ಣನು ಜಯಶಾಲಿಯಾದರೂ ಅವನ ಸ್ಪರ್ಧಿಗಳು ರಾಜಕುಮಾರಿಯನ್ನು ಭರಿಸಲು ಮುಂದಾದ. ಇದರಿಂದ ಯುದ್ಧ ಉಂಟಾಯಿತು. ಶಸ್ತ್ರ ಸುಸಜ್ಜಿತನಾದ ಭಗವಾನ್ ಕೃಷ್ಣನು ಅವರೆಲ್ಲರನ್ನು ಸದೆಬಡಿದು ಅಥವಾ ಗಾಯಗೊಳಿಸನು. ಆದರೆ ತಾನು ಸ್ವಲ್ಪವೂ ಗಾಯಗೊಳ್ಳಲಿಲ್ಲ. ಹೇಗೆಂದ್ರೆ ಈ ಎತ್ತು, ಕಕುದ್ಮಿನ ಅಂದ್ರೆ ಎತ್ತು, ಬುಲ್ ಹಾಗೆ ಇಲ್ಲಿ 7 ಕೊಬ್ಬಿದ ನೋಡಿ, 7 ಕೊಬ್ಬಿದ ಗೂಳಿಗಳನ್ನು ಅಂದ್ರೆ ಈ ಎತ್ತುಗೆ ಅಂತಂದ್ರೆ ಮೂಗುದಾರ ಹಾಕದ ನೋಡಿ. ಆಕ್ಚುಲಿ ಮೂಗುದಾರ ಹಾಕಿದ್ರೆ ಕಂಟ್ರೋಲ್ಗೆ ಬರ್ತದೆ, ಮೂಗುದಾರ ಹಾಕದಿದ್ರೆ ಕಂಟ್ರೋಲ್ಗೆ ಬರುವುದಿಲ್ಲ. ಹಾಗೆ ಹಾಕದ ಕಂಟ್ರೋಲ್ಗೆ ಇಲ್ಲ ಅದು. ಆದ್ರೂ ಕೂಡ ಅದನ್ನು ನೋಡಿ ಸೋಲಿಸಿಬಿಟ್ಟಂತ. ಪೋಣಿಸದೆ, ಮೂಗುದಾರ ಪೋಣಿಸದೆ, ಸೋಲಿಸಿ ವೀರ್ಯ ಶುಲ್ಕೆಯಾಗಿದ್ದ ನಾಗ್ನಜಿತಿಯನ್ನು ನೋಡಿ. ಯಾರನ್ನಾದ ಮದುವೆ? ಪ್ರಿನ್ಸೆಸ್ ನಾಗ್ನಜಿತಿ. ಅವಳನ್ನು ಮದುವೆಯಾದ. ಮದುವೆ ಆಗಿ ಅಂತ ನೆಕ್ಸ್ಟ್ ಉಳ್ದವರು ಅವಳನ್ನು ಕೇಳಿದರು ನಾಗನಜಿತಿಯ. ಆದರೆ ಅದಕ್ಕೆ ಯುದ್ಧ ಆಯಿತು. ಯುದ್ಧದಲ್ಲಿ ಎಂತಾಯಿತು? ಮುಂದಾದರೂ ಇದರ ಯುದ್ಧ ಆಯಿತು. ಶಸ್ತ್ರ ಸುಸಜ್ಜಿತನಾದ ಭಗವಾನ್ ಕೃಷ್ಣನು ಅವರೆಲ್ಲನ್ನು ಸದೆಬಡಿದು ಅಥವಾ ಗಾಯಗೊಳಿಸಿದನು. ಎಲ್ಲರನ್ನು ಸದೆಬಡಿದಂತೆ. ಲಾಸ್ಟ್ಗೆ ಅಂತ, ಆದರೆ ತಾನು ಸ್ವಲ್ಪವೂ ಗಾಯಗೊಳ್ಳಲಿಲ್ಲ. ಇದು ಹೇಗೆ ಸಾಧ್ಯ? ಹೇಗೆಂದ್ರೆ ಕೃಷ್ಣ ದೇವೋತ್ತಮ ಪುರುಷ. ಕೃಷ್ಣನಿಗೆ ಎಲ್ಲಿ ಗಾಯ ಆಗುವ? ನಮ್ಮ ನೋಡಿ, ಈ ಭೌತಿಕ ದೇಹಕ್ಕೆ ಗಾಯ ಆಗ್ತದೆ, ಆಧ್ಯಾತ್ಮಿಕ ದೇಹಕ್ಕೆ ಗಾಯ ಆಗ್ತದ? ಇಲ್ಲ. ಸ್ಪಿರಿಚುವಲ್ ಬಾಡಿಗೆ ಎಲ್ಲಿ ಗಾಯ ಆಗುವಂಥದ್ದು? ಭೌತಿಕ ದೇಹಕ್ಕೆ ಮಾತ್ರ ಗಾಯ ಆಗುವಂಥದ್ದು. ಹಾಗೆ ಭಗವಂತ ಸಚ್ಚಿತ್ ಆನಂದ ಆ ರೂಪದಲ್ಲಿ ಬರುವಂಥದ್ದು. ಹಾಗಾಗಿ ಭಗವಂತ ಎಂತ ಮಾಡ್ತಾನೆ? ಎಲ್ಲರನ್ನು ಸದೆ ಬಡಿದು ಗಾಯಗೊಳಿಸಿದನು. ಅವನು ಸ್ವಲ್ಪ ಕೂಡ ಗಾಯ ಆಗಲಿಲ್ಲ. ಎಸ್, ನೆಕ್ಸ್ಟ್ ಶ್ಲೋಕ 5. ಪ್ರಿಯಂ ಪ್ರಭು ಗ್ರಾಮ್ಯೈವ ಪ್ರಿಯಾಯ ವಿದಿತ್ಸು ಆರ್ಚತ್ ದ್ಯುತರಂ ಯಥಾರ್ಥೇ ವಜ್ರಿ ಆದ್ರವತ್ತಂ ಸಗಣ ವೃಷಾಂದ ಕ್ರೀಡಾ ಮೃಗಾನೂನಂ ಅಯಂ ವಧೂನಾಂ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾನಂದ ಭಕ್ತಿ ಶ್ರೀಲ ಪ್ರಭುಪಾದ್ ಕಿ ಜೈ. ಸಾಮಾನ್ಯವಾದ ಒಬ್ಬ ಗಂಡನು ಮಾಡುವಂತೆ ಭಗವಾನ್ ಕೃಷ್ಣನು ತನ್ನ ಪ್ರಿಯ ಪತ್ನಿ ಸತ್ಯಭಾಮ ಮೆಚ್ಚಿಸುವುದಕ್ಕಾಗಿ ಸ್ವರ್ಗಲೋಕದಿಂದ ಪಾರಿಜಾತದ ಮರವನ್ನು ತಂದ. ಆದರೆ ಸ್ವರ್ಗಾಧಿಪನಾದ ಇಂದ್ರನು ತನ್ನ ಪತ್ನಿಯರಿಂದ ಕೈಗೊಂಬೆಯಾದ್ದರಿಂದ ಪ್ರೇರಿತನಾಗಿ ತನ್ನ ಸಂಪೂರ್ಣ ಬಲದೊಂದಿಗೆ ಭಗವಾನ್ ಕೃಷ್ಣನೊಡನೆ ಕಾದಾಡಲು ಬಂದನು. ಎಸ್, ಇಲ್ಲಿ ಅಂತ ಸಾಮಾನ್ಯವಾದ ಒಬ್ಬ ಗಂಡನು ಮಾಡುವಂತೆ
ಸಾಮಾನ್ಯದ ಗಂಡಿಂದ ಮಾಡುವಂಥದ್ದು. ಪ್ರಭುಪಾದೊಂದು ಫೇಮಸ್ ಒಂದು ಎಕ್ಸಾಂಪಲ್. ಒಬ್ಬಳು ಗಂಡ ಹೇಳುವಂಥದ್ದು ಒಂದು ಹೆಂಡತಿಗೆ ಪಾಶ್ಚಾತ್ಯ ದೇಶದಲ್ಲಿ, ಚಾಂಡ್ 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 ಅಂದ್ರೆ ಜಪ ಮಾಡು ಜಪ ಮಾಡು ಜಪ ಮಾಡು, ಚಾಂಡ್ ಚಾಂಡ್ ಚಾಂಡ್. ಅವಳೇ ಒಂದು ಕಾಂಡ್ 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 ಕಾಂಡ್. ಹಾಗೆ ತುಂಬಾ ಕಷ್ಟ ಪ್ಲೀಸ್ ಮಾಡುವಂಥದ್ದು. ಪ್ರಭುಪಾದ ಹೇಳ್ತಾರೆ ಹೇಗೆ ಅಂದ್ರೆ, ಹಸ್ಬೆಂಡ್ ಬಿಸ್ನೆಸ್, ಗಂಡನ ಕೆಲಸ ಅಂತ ಅವಳಿಗೆ ಒಡವೆ ತಂದು ಕೊಡುವಂಥದ್ದು, ಸೀರೆ ತಂದು ಕೊಡುವಂಥದ್ದು, ಎಲ್ಲ ಪ್ಲೀಸ್ ಮಾಡ್ಬೇಕಂತೆ. ಇಟ್ಸ್ ಅ ಡ್ಯೂಟಿ ಆಫ್ ಹಸ್ಬೆಂಡ್. ಗಂಡನ ಅದು ಡ್ಯೂಟಿ, ಅದು ಪ್ಲೀಸ್ ಮಾಡುವಂಥದ್ದು. ಆದ್ರೆ ಹೇಗಂದ್ರೆ ಒನ್ ಸೈಡ್ ಆಗಿದೆ, ಎರಡು ಅಂದ್ರೆ ಒಬ್ಬರನ್ನು ದೂರಿ ಪ್ರಯೋಜನ ಇಲ್ಲ, ಎರಡು ಕಡೆ ಕೂಡ ಹಾಗೆ ಉಂಟು, ಒನ್ ಸೈಡೆಡ್. ಪ್ರಭುಪಾದ ಒಂದು ಫೇಮಸ್ ಎಕ್ಸಾಂಪಲ್, ಎಲ್ಲ ಹುಡುಗಿ ನೋಡುವವರು ಅಂದ್ರೆ ಎಲ್ಲ ಹುಡುಗಿ ನೋಡುವವರು ತುಂಬಾ ಯಾರೆಲ್ಲ ಮದುವೆ ಆಗ್ತಾರೆ ಹುಡುಗಿ ಸೈಡಿಂದ, ಅವರಿಗೆ ರಾಮನಂತ ಹುಡುಗ ಬೇಕು. ಯಾರಂತ? ರಾಮನಾಗಿ, ಏಕಪತ್ನಿ ವ್ರತ ಮತ್ತೆ ಅಂತ ಹೇಳುವಂಥದ್ದು ಪರ್ಫೆಕ್ಟ್ ಎಕ್ಸಾಂಪಲ್ ರಾಮ. ಹುಡುಗಿ ಸೈಡ್ ಅವರಿಗೆ, ಹುಡುಗ ಸೈಡ್ ಅವರಿಗೆ ಸೀತೆ ಅಂತ ಹುಡುಗಿ ಬೇಕು. ಹುಡುಗ ಸೈಡ್ನವರಿಗೆ ಸೀತೆ ಅಂತ ಕ್ವಾಲಿಟಿ, ಸೀತೆ ಚೇಸ್ಫುಲ್ ಮತ್ತೆ ತುಂಬಾ ಒಬಿಡಿಯಂಟ್. ಅವಳ ಅಂದ್ರೆ ಹೆಣ್ಣಿಗೆ ಯಾವುದೆಲ್ಲ ಗುಣ ಬೇಕು ಅದೆಲ್ಲ ಉಂಟಂತೆ ಪ್ರಭುಪಾದ ಸೀತೆ ಹತ್ರ. ಹಾಗಾಗಿ ಇಬ್ಬರಿಗೂ ಕೂಡ ಹಾಗೆ, ಹುಡುಗ ಸೈಡ್ ಅವರಿಗೆ ಸೀತೆ ಬೇಕು, ಹುಡುಗಿ ಸೈಡ್ ಅವರಿಗೆ ರಾಮ ಬೇಕು. ಅದು ಪ್ರಭುಪಾದ ಹೇಳುವಂಥದ್ದು, ಅವರ ಹತ್ರ ಹುಡುಗಿ ಸೈಡ್ ಅವ್ರ ಹತ್ರ ಸೀತೆ ಗುಣ ಇಲ್ಲ, ಹುಡುಗ ಸೈಡ್ ಹತ್ರ ರಾಮನ ಗುಣ ಇಲ್ಲ. ಹಾಗಾಗಿ ಒಂದು ಕೈಯಲ್ಲಿ ಚಪ್ಪಾಳೆ ಆಗುದಿಲ್ಲ. ಈಗ ಎರಡು ಸೈಡ್ ಪ್ರಾಬ್ಲಮ್ ಉಂಟು, ಒಂದು ಸೈಡ್ ನಾವು ಮಾತಾಡುದಲ್ಲ, ಎರಡು ಸೈಡ್. ಹಾಗಾಗಿ ರಾಮ ಮತ್ತೆ ಸೀತನಾಗೆ ಟ್ರೈನ್ ಆಗ್ಲಿಕ್ಕೆ ಟ್ರೈನಿಂಗ್ ಬೇಕಾದ್ರೆ ಹುಡುಗ ಮತ್ತು ಹುಡುಗಿಯರಿಗೆ ಟ್ರೈನಿಂಗ್ ಕೃಷ್ಣ ಪ್ರಜ್ಞೆ ಕೊಡ್ತಾರೆ ಪ್ರಭುಪಾದ ಹೇಳ್ತಾರೆ. ಹೇಗಂದ್ರೆ ಮಾಲತಿ ದೇವಿದಾಸಿದ ಎಕ್ಸಾಂಪಲ್ ಕೊಡ್ತೇನೆ. ಪ್ರಭುಪಾದ ಮಾಲತಿ ದೇವಿದಾಸಿಯನ್ನು ಇಂಗ್ಲೆಂಡ್ಗೆ ಕಲಿಸುವಂಥದ್ದು, ಪ್ರೀಚಿಂಗ್, ಪ್ರಚಾರಕ್ಕೆ. ಸಣ್ಣ ಮಗು, ನೀವು ಎಣಿಸಿ, ಒಂದು 2 ತಿಂಗಳ ಮಗು, 2-3 ತಿಂಗಳ ಮಗುವನ್ನು ಇಟ್ಕೊಂಡು ಪುಸ್ತಕ ತನ ಹೋಗ್ತಾ ಇದ್ರು. ಯಾರು? ಮಾಲತಿ ದೇವಿದಾಸಿ. ಏಕೆಂದ್ರೆ ಪ್ರಭುಪಾದ ಅಂದ್ರೆ ಪಂಚಪ್ರಾಣ ಅವರಿಗೆ. ಪ್ರಭುಪಾದ ಟೈಮಲ್ಲಿ ಗೃಹಸ್ಥಸ್ ಅಂದ್ರೆ ಎಲ್ಲರೂ, ಆ ಟೈಮಲ್ಲಿ ಗೃಹಸ್ಥಸ್ ಅಂದ್ರೆ ಟೋಟಲ್ ಡೆಡಿಕೇಟೆಡ್, ಎಲ್ಲರೂ ಹೊರಗೆ ಇರ್ತಿದ್ರಲ್ಲ, ಎಲ್ಲರೂ ಒಳಗೆ ಇರ್ತಿದ್ರು. ಪ್ರಭುಪಾದ ಟೈಮಲ್ಲಿ ಎಲ್ಲರೂ ಅಂದ್ರೆ ಟೋಟಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇನ್ವಾಲ್ವ್ಮೆಂಟ್. ಹಾಗೆ ಈ ರೀತಿ ಒಳ್ಳೆ ಟ್ರೈನಿಂಗ್ ಇದ್ರೆ ಆಗ್ತದೆ. ಈಗ ಪ್ರಭುಪಾದ ಹತ್ರ ಪ್ರಭುಪಾದ್ಗೆಲ್ಲ ಗೊತ್ತಿತ್ತು. ಹಾಗಾಗಿ ಅವರು ಎಲ್ಲರನ್ನು ಆ ರೀತಿ ಟ್ರೈನ್ ಮಾಡಿದ್ದಾರೆ. ಪ್ರಭುಪಾದ ಹೇಗೆ ಅಂದ್ರೆ ಮೇನ್ ಹೇಗೆ ಅಂದ್ರೆ ಸೇವೆ ಕೊಡುವಂಥದ್ದು. ಪ್ರಭುಪಾದ ಭಕ್ತಿ ಸೇವೆ, ಡಿವೋಷನಲ್ ಸರ್ವಿಸ್ ಅಂತ ಹೇಳಿದ್ದಾರೆ. ಹಾಗೆ ಪ್ರಭುಪಾದ ಎಂತ ಮಾಡ್ತಾ ಇದ್ದಾರೆ ಅಂದ್ರೆ, ಒಬ್ಬ ಕುಕಿಂಗ್ ಅಲ್ಲಿ ಒಳ್ಳೇದಿದ್ರೆ ಅವನಿಗೆ ಕುಕಿಂಗ್ ಕೊಡ್ತಾ ಇದ್ರು, ಒಬ್ಬ DT ಆಲ್ಟರ್ ಅಲ್ಲಿ ಒಳ್ಳೇದಿದ್ರೆ ಅವನಿಗೆ DT ಸೇವೆ ಕೊಡ್ತಾ ಇದ್ರು, ಒಬ್ಬ ಪುಸ್ತಕ ಒಳ್ಳೆ ಪುಸ್ತಕದ ಕಳಿಸ್ತಾ ಇದ್ರು, ಒಬ್ಬ ಎಡಿಟಿಂಗ್ ಅಲ್ಲಿ ಒಳ್ಳೇದಿದ್ರೆ ಅವನಿಗೆ ಎಡಿಟಿಂಗ್ ಕೊಡ್ತಾ ಇದ್ರು, ಒಬ್ಬ ಪೇಂಟಿಂಗ್ ಅಲ್ಲಿ ಒಳ್ಳೇದಿದ್ರೆ ಈ ಪಿಕ್ಚರ್ ಮಾಡ್ಲಿಕ್ಕೆ ಹೇಳ್ತಾ ಇದ್ರು. ಪ್ರಭುಪಾದ ಎಂತ ಮಾಡಿದ ಅಂದ್ರೆ ಎಲ್ಲರಿಗೂ ಸೇವೆ ಕೊಟ್ರು. ಅವ್ರದ್ದು ಯಾವುದು ಎಂತ ಹೇಳುವಂಥದ್ದು, ಅವರು ಯಾವ ಇದರಲ್ಲಿ ಟ್ರೈನ್ಡ್ ಆಗಿದ್ದಾರೆ ಅಂದ್ರೆ ಅವ್ರು ಯಾವುದು ಅವ್ರ ಸ್ವಧರ್ಮ, ಇದನ್ನು ಹುಡುಕಿ ಅವರಿಗೆ ಸೇವೆ ಕೊಟ್ರು. ಹಾಗಾಗಿ ಈ ರೀತಿ ಮಾಡಿದ್ರೆ ಆಗ್ತದೆ.
ಇಲ್ಲದ್ರೆ ಕಷ್ಟ ತುಂಬಾ. ಈ ಕಲಿಯುಗ ಅಂದ್ರೆ ಟೋಟಲ್ ಉಲ್ಟಾ ಆಗಿದೆ. ಪ್ರಭುಪಾದ್ ಹೇಳುವಂಥದ್ದು, ಪ್ರಭುಪಾದ್ ಇದು 70s ಅಲ್ಲಿ ಪ್ರಭುಪಾದ್ ಒಬ್ಬರು ಜರ್ನಲಿಸ್ಟ್ ಹೇಳಿದ್ರು, ಸ್ವಾಮೀಜಿ ಇನ್ ಯುವರ್ ಕಂಟ್ರಿ ಆಲ್ ಆರ್ ಇಲಿಟ್ರೇಟ್ಸ್, ಅಂದ್ರೆ ಯಾರಿಗೂ ಕೂಡ ವಿದ್ಯಾಭ್ಯಾಸ ಇಲ್ಲ, ಮೋಸ್ಟ್ ಆಫ್ ದೆಮ್ ಆರ್ ಇಲಿಟ್ರೇಟ್, ಮೆಜಾರಿಟಿ. ಪ್ರಭುಪಾದ್ ಹೇಳ್ತಾರೆ ಓಕೆ ಇಟ್ ಇಸ್ ಬೆಟರ್ ಅಂತ ಹೇಳ್ತಾರೆ ಪ್ರಭುಪಾದ್. ಯಾಕೆ? ಪ್ರಭುಪಾದ್ ಹೇಳ್ತಾರೆ ದ ಮೋರ್ ಯು ಬಿಕಮ್ ಎಜುಕೇಟೆಡ್, ದ ಮೋರ್ ಯು ಡಿನೈ ದಿ ಓನರ್ಶಿಪ್ ಆಫ್ ಲಾರ್ಡ್, ಪ್ರೊಪ್ರೈಟರ್ಶಿಪ್ ಆಫ್ ಲಾರ್ಡ್, ಪ್ರಭುಪಾದ್ ಹೇಳುವಂಥದ್ದು. ಹಾಗೆ ಪ್ರಭುಪಾದ್ ಹೇಳ್ತಾರೆ ಬೆಂಗಾಲದಲ್ಲಿ ನಾವು ಮಾಯಾಪುರಿಗೆ ಹೋದ್ರೆ ನೋಡಿ, ಮೆಜಾರಿಟಿ ಹೆಚ್ಚಿನವರು ಎಂತ ಹೇಳುವಂಥದ್ದು ಭಗವಂತನ ಹತ್ರ ಬರ್ತಾರೆ. ಹಾಗಾಗಿ ಪ್ರಭುಪಾದ್ ಹೇಳುವಂಥದ್ದು ಆ ಟೈಮಲ್ಲಿ ಇನ್ ಯುವರ್ ಕಂಟ್ರಿ ಡೈವರ್ಸ್ ರೇಟ್ ಇಸ್ ಮೋರ್. 70s ಅಲ್ಲಿ ತುಂಬಾ ಇತ್ತು. ಈಗ ಇಲ್ಲಿ ಭಾರತದಲ್ಲಿ ಕೂಡ ಆಗಿದೆ, ನಾವು ಫಾಲೋ ಮಾಡ್ತಾ ಇದ್ದೇವೆ ಪಾಶ್ಚಾತ್ಯ ದೇಶ. ಆದರೆ ಭಾರತದಲ್ಲಿ ಇಲ್ಲ. ಯಾಕೆಂದ್ರೆ ಅಡ್ಜಸ್ಟಿಂಗ್ ನೇಚರ್, ನೋಡಿ ಹೇಗಂದ್ರೆ ಯಾರಾದ್ರೂ ಒಬ್ರು ಅಡ್ಜಸ್ಟ್ ಆಗ್ಬೇಕು. ಆ ಕೃಷ್ಣ ಪ್ರೇಮಿಯಿಂದ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದ್ರೆ ಅಂತ ನಮ್ದು ಈಗೋ ಹರ್ಟ್ ಆಗ್ತದೆ. ಮೇನ್ ಆಗಿ ಹೆಚ್ಚಿನ ಇದು ಬರುವಂಥದ್ದು ಈಗೋ ಪ್ರಾಬ್ಲಮ್. ಸಣ್ಣ ಸಣ್ಣ ವಿಷಯ ಕೆಲವೆಲ್ಲ ತುಂಬಾ ಸಿಲ್ಲಿ ರೀಸನ್, ಆದ್ರೆ ಆಗ್ತಾ ಇದೆ. ಹಾಗೆ ಪ್ರಭುಪಾದ್ ಈ ರೀತಿ ಹೇಳ್ತಾರೆ. ಹಾಗೆ ಇದು ಯಾಕೆ ಅಂದ್ರೆ ಸರಿಯಾದ ಸಂಸ್ಕಾರ ಇಲ್ಲ. ಪ್ರಭುಪಾದ್ ಹೇಳುವಂಥದ್ದು ಟ್ರೈನಿಂಗ್ ಒಳ್ಳೇದಿರ್ಬೇಕಂತೆ, ಮನೆ ಮೊದಲ ಪಾಠಶಾಲೆ. ಹಾಗಾಗಿ ನಾವು ಬೆಳೆಸುವ ರೀತಿಯಲ್ಲಿ ಇರುವಂತಹದ್ದು ಸಾಮಾನ್ಯವಾದ ಒಬ್ಬ ಗಂಡನು ಮಾಡುವಂತೆ ಭಗವಾನ್ ಕೃಷ್ಣನು ತನ್ನ ಪ್ರಿಯ ಪತ್ನಿ ಸತ್ಯಭಾಮನ ಮೆಚ್ಚಿಸೋಕ್ಕಾಗಿ ಸ್ವರ್ಗಲೋಕದಿಂದ ಪಾರಿಜಾತ ಮರವನ್ನು ತಂದ. ಕೃಷ್ಣ ಕೂಡ ಎಂತ ಮಾಡಿದ, ಸಾಮಾನ್ಯವಾದ ಗಂಡು ಹೇಗೆ ಪ್ಲೀಸ್ ಮಾಡುವಂಥದ್ದು ಅದೇ ರೀತಿ ಸತ್ಯಭಾಮನ ಪ್ಲೀಸ್ ಮಾಡಲಿಕ್ಕೆ ಪಾರಿಜಾತವನ್ನು ತಂದನು. ಆದರೆ ಸ್ವರ್ಗಾಧಿಪನಾದ ಇಂದ್ರನು ತನ್ನ ಪತ್ನಿಯರಿಂದ ಕೈಗೊಂಬೆ, ನೋಡಿ ಇಲ್ಲಿ ಕೈಗೊಂಬೆ ಆಗಬಾರದು. ಕೈಗೊಂಬೆ ಅಂದ್ರೆ ಎಂತ ಹೇಳುವಂಥದ್ದು, ನಾವು ಕೈಗೊಂಬೆ ಅಂದ್ರೆ ಹೇಳುವಂಥದ್ದು ಅಂತಂದ್ರೆ ನಮ್ಗೆ ಡಿಸ್ಕ್ರಿಮಿನೇಷನ್ ಇರಬೇಕು, ಯಾವ ಸರಿ ಯಾವ ತಪ್ಪ ಅಂತ. ಟೋಟಲಿ ಕೈಗೊಂಬೆ ಆಗಬಾರ್ದು. ನಮ್ಮ ತಪ್ಪಿದ್ರೆ ಓಕೆ ಎಸ್ ತಪ್ಪು, ಸರಿ ಇದ್ರೆ ಆಗ ನಾವು ಬೆಂಡ್ ಆಗಬಾರ್ದು. ಅಂದ್ರೆ ಹೇಗೆ ಅಂದ್ರೆ ಎಲ್ಲವೂ ಇರುವಂಥದ್ದು ನಾವು ಯಾವ ರೀತಿ ಇರ್ತೇವೆ ಅದರಲ್ಲಿ ಇರುವಂಥದ್ದು. ಹೇಗಂದ್ರೆ ಸರ್ಟೇನ್ ಥಿಂಗ್ಸ್ ಅಲ್ಲಿ ನಾವು ಕಾಂಪ್ರಮೈಸ್ ಆಗಬಾರ್ದು. ಸರ್ಟೇನ್ ಥಿಂಗ್ಸ್ ಅಲ್ಲಿ ಕಾಂಪ್ರಮೈಸ್ ಆಗೋದು ಅಂದ್ರೆ ಅಂತ, ಕೃಷ್ಣ ಪ್ರಜ್ಞೆಯ ಜ್ಞಾನ ಇದ್ರೆ ನಮ್ಗೆ ಗೊತ್ತಿರ್ತದೆ ಯಾವ ಸರಿ ಯಾವ ತಪ್ಪ ಅಂತ. ಹಾಗಾಗಿ ಹೆಚ್ಚಾಗಿ ಎಂತ ಆಗ್ತದೆ, ಹೇಳುವಂಥದ್ದು ಹುಡುಗಿಯರು ಹೆಂಗಸರು ಇಮಿಡಿಯೇಟ್ ಸಡನ್ ಕೆಲವೊಮ್ಮೆಲ್ಲ ಡಿಸಿಷನ್ ತಗೊಳ್ತಾರೆ. ಹಾಗಾಗಿ ಮತ್ತೆ ಅವ್ರು ಚೇಂಜ್ ಆಗ್ತಾ ಇರ್ತದೆ. ಹಾಗಾಗಿ ಟೋಟಲಿ ನಾವು ಕೂಡ ಎಂತಂದ್ರೆ ಸ್ವಲ್ಪ ಜಡ್ಜಿಂಗ್ ಕೆಪಾಸಿಟಿ ಇರ್ಬೇಕು ನಮ್ಗೆ, ಯಾವ್ದು ಸರಿ ಯಾವ್ದು ತಪ್ಪ ಅಂತ. ಇಲ್ಲಿ ಅದನ್ನೇ ಹೇಳುವಂಥದ್ದು, ಸ್ವರ್ಗಾಧಿಪತಿ ಇಂದ್ರನು ತನ್ನ ಪತ್ನಿಯರಿಂದ ಕೈಗೊಂಬೆ ಆದ್ದರಿಂದ ಪ್ರೇರಿತನಾಗಿ ತನ್ನ ಸಂಪೂರ್ಣ ಬಲದೊಂದಿಗೆ ಭಗವಾನ್ ಕೃಷ್ಣನೊಡನೆ ಕಾದಾಡಲು ಬಂದ. ಇದರ ಅರ್ಥ ಎಂತ ನೋಡಿ, ಕೃಷ್ಣ ಎಂತ ಮಾಡಿದ, ಪ್ರಿಯ ಪತ್ನಿ ಸತ್ಯ ಮೆಚ್ಚಿಸೋಕ್ಕಾಗಿ ಪ್ರಭುಪಾದ ಮೆಚ್ಚಿಸ್ಬೇಕಂತೆ. ಯು ಶುಡ್ ಗಿವ್ ಇನಫ್ ಆರ್ನಮೆಂಟ್ಸ್, ಯು ಶುಡ್ ಗಿವ್ ನೈಸ್ ಸಾರೀಸ್, ಯು ಶುಡ್ ಬಿಲ್ಡ್ ನೈಸ್ ಹೌಸ್. ಪ್ರಭುಪಾದ ಹೇಳುವಂಥದ್ದು ಯು ಶುಡ್ ಪ್ಲೀಸ್. ನನಗೆ ಕೆಲಸ ಅಂತಂದ್ರೆ ಯು ಶುಡ್ ಪ್ಲೀಸ್ ದಿ ವೈಫ್, ಹೆಂಡತಿ. ಆದ್ರೆ ಹೇಗಂದ್ರೆ ಸರ್ಟೆನ್ ಸೆಗ್ಮೆಂಟ್ ಅಲ್ಲಿ ನಮ್ಗೆ ಅಂತಂದ್ರೆ ನಮ್ಗೆ ಗೊತ್ತಿರ್ಬೇಕು, ಅದು ಅಂದ್ರೆ ಎಲ್ಲವೂ ಕೇಳುವುದಲ್ಲ.
ಸರ್ಟಿನ್ ಥಿಂಗ್ಸ್ ಕೇಳಬೇಕು, ಆದರೆ ನಾವು ಕೂಡ ಸರಿಯಾಗಿ ಜಡ್ಜ್ ಮಾಡ್ಬೇಕಂತ ಹೇಳ್ತಾರೆ. ಹಾಗೆ ಕೈಗೊಂಬೆ ಆಗಬಾರ್ದು. ಕೈಗೊಂಬೆ ಆದ್ರೆ ಎಂತ ಆಗ್ತದೆ, ಕೈಗೊಂಬೆ ಆದ್ರೆ ತುಂಬಾ ಕೇಸಸ್ ಉಂಟು ಇಂಥದ್ದು, ತುಂಬಾ ಅಂದ್ರೆ ತುಂಬಾ ಕೇಸಸ್ ಉಂಟು. ಟೋಟಲಿ ಇದಕ್ಕೊಂದೊಂದು ಒಳ್ಳೆ ಎಕ್ಸಾಂಪಲ್ ಉಂಟು, ಅದು ಬೇಡ. ಎಸ್, ಹಾಗೆ ಎಸ್, ಓಕೆ. ಹಾಗೆ ಕೈಗೊಂಬೆ ಆದ್ರೆ ಟೋಟಲಿ ಎಂತ ಆಗ್ತದೆ, ಅಲ್ಲಿ ಬರುವಂತ ರಿಸಲ್ಟ್ ಅದು ಸರಿ ಇರುವುದಿಲ್ಲ. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಎಸ್, ಒಮ್ಮೆ ಶ್ರೀಕೃಷ್ಣನು ದೇವ ಮಾತೆಯಾದ ಅದಿತಿಗೆ ಕರ್ಣಕುಂಡಲವನ್ನು ಬಹುಮಾನ ಕೊಡಲು ಸ್ವರ್ಗಲೋಕಕ್ಕೆ ತೆರಳಿದ. ಯಾರಿಗೆ? ದೇವಮಾತೆಯಾದ ಅದಿತಿಗೆ. ಸ್ವರ್ಗಕ್ಕೆ ಹೋದ. ಅವನೊಂದಿಗೆ ಮಡದಿ ಸತ್ಯಭಾಮ ಹೋಗಿದ್ದಳು. ಅವನೊಟ್ಟಿಗೆ ಯಾರು? ಸತ್ಯಭಾಮ ಕೂಡ ಬಂದಿದ್ಳು. ಅಲ್ಲಿ ಪಾರಿಜಾತವೆಂಬ ಒಂದು ವಿಶೇಷವಾದ ಹೂವಿನ ಮರವಿದ್ದಿತು. ಎಂತ ಇತ್ತು ಅಲ್ಲಿ? ಪಾರಿಜಾತ. ತುಂಬಾ ಫ್ರಾಗ್ನೆನ್ಸ್, ತುಂಬಾ ಅಂದ್ರೆ ತುಂಬಾ. ಅದು ಸ್ವರ್ಗಲೋಕಗಳಲ್ಲಿ ಮಾತ್ರ ಬೆಳೆಯುವಂತದ್ದು. ಸತ್ಯಭಾಮಿಯು ಈ ಮರವನ್ನು ಬಯಸಳು. ಸತ್ಯಭಾಮಿಗೆ ಇಚ್ಛೆ ಆಯ್ತದು. ಒಬ್ಬ ಸಾಮಾನ್ಯವಾದ ಗಂಡನಂತೆ ಪತ್ನಿಯನ್ನು ತೃಪ್ತಿಗೊಳಿಸೋಗಾಗಿ ಕೃಷ್ಣನು ಆ ಮರವನ್ನು ತರುತ್ತಿರಲು ವಜ್ರಾಯುಧನಾದ ಇಂದ್ರನು ಕೋಪೋದ್ರಿಕ್ತನಾದನು. ಯಾರಿಗೆ ಕೋಪ ಬಂತು? ಇಂದ್ರನಿಗೆ ಕೋಪ ಬಂತು. ಇಂದ್ರನ ಹೆಂಡಿರು ಭಗವಾನ್ ಕೃಷ್ಣನ ಮೇಲೆ ಯುದ್ಧ ಮಾಡುವಂತೆ ಪ್ರೇರೇಪಿಸಿ, ಹೆಂಡತಿರಲ್ಲ ಯುದ್ಧ ಮಾಡಲಿಕ್ಕೆ ಪ್ರೇರೇಪಿಸಿ. ಇಂದ್ರನು ಪತ್ನಿ ವಶ ಸ್ವಭಾವದವನು. ಎಸ್, ನೋಡಿ, ಈ ಪತ್ನಿ ವಶ ಸ್ವಭಾವ ಒಳ್ಳೇದಲ್ಲ. ಯಾಕೆಂದ್ರೆ ನಾವು ಕೆಲವೊಮ್ಮೆ ತಪ್ಪು ಮಾಡುವಾಗ ನಾವು ಸರಿ ಮಾಡಿಸ್ಬೇಕು. ಈಗ ಒಂದು ಒಳ್ಳೆ ಒಂದು ಎಕ್ಸಾಂಪಲ್ ಉಂಟು, ಆದರೆ ಈ ಪ್ಲಾಟ್ಫಾರ್ಮ್ ನಾನು ಹೇಳುವುದಿಲ್ಲ. ಇಲ್ಲದಂತ ಆಗ್ತಂದ್ರೆ ಟೋಟಲಿ ನಾವು ಡೂಮ್ ಆಗ್ತೇವೆ. ಸ್ವಲ್ಪ ಎಂತಂದ್ರೆ ವಿಚಾರ ಮಾಡುವವರಿಗೆ ಇದು ಗೊತ್ತಾಗ್ಬೋದು ಯಾವ್ದು ಎಕ್ಸಾಂಪಲ್ ಅಂತ. ಹಾಗಾಗಿ ಹೇಗಂದ್ರೆ ನಾವು ಅವರಿಗೆ ಎಲ್ಲ ಡಿಸಿಷನ್ ಕೊಟ್ರೆ ಎಂತಾಗ್ತದೆ, ಟೋಟಲಿ ಕೊಲ್ಯಾಪ್ಸ್ ಆಗ್ತದೆ. ಅದೊಂದು ಆಗಿದೆ, ಎಕ್ಸಾಂಪಲ್ ಆಗಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಇದು ಎಂತ ಅಂದ್ರೆ, ಇಂದ್ರನು ಪತ್ನಿ ವಶ ಸ್ವಭಾವದವನು, ತಿಳಿಗೇಡಿಯು ಆಗಿದ್ದರಿಂದ ಹೆಂಡಿನ ಮಾತನ್ನು ಕೇಳಿ ಕೃಷ್ಣನೊಡನೆ ಯುದ್ಧಕ್ಕೆ ಧೈರ್ಯ ಮಾಡಿದ. ನೋಡಿ, ಹೆಂಡತಿರ ಮಾತು ಕೇಳಿ ಕೃಷ್ಣನೊಟ್ಟಿಗೆ ಯುದ್ಧಕ್ಕೆ ಧೈರ್ಯ ಮಾಡಿದ. ಈ ಸಂದರ್ಭದಲ್ಲಿ ಇಂದ್ರನೊಬ್ಬ ತಿಳಿಗೇಡಿ ಅಂತೆ. ಯಾಕೆಂದ್ರೆ ಹೆಂಡತಿರ ಮಾತು ಕೇಳಿ ಯುದ್ಧಕ್ಕೆ ಬಂದ ಕೃಷ್ಣನೊಟ್ಟಿಗೆ. ಆದ್ರಿಂದಲೇ ಎಲ್ಲವೂ ಭಗವಂತನೆಂಬುದನ್ನು ಅವನು ಮರೆತು ಬಿಟ್ಟಿದ್ದ. ನೋಡಿ, ಅದು ಮರೆತು ಬಿಟ್ಟವ. ಸ್ವರ್ಗ ರಾಜದಿಂದ ಆ ಮರವನ್ನು ಭಗವಂತ ಕಿತ್ತುಕೊಂಡು ಹೋದನಾದರೂ ಅವನದೇನು ತಪ್ಪಾಗುವುದಿಲ್ಲ. ಎಂತ ಆಗ್ತಿತ್ತು ಮರವನ್ನು ಕೀಳು ಹೋದ್ರೆ? ಎಂತ ಇಂದ್ರ ನಿಂತ ಹೋಗ್ತಾ ಇತ್ತು ನೋಡಿ. ಅದಕ್ಕೆ ಒಂದು ಈಗೋ ಪ್ರಾಬ್ಲಮ್. ಆದ್ರೆ ಇಂದ್ರನು ಪತ್ನಿ ವಿಧೇಯನಾಗಿದ್ದು, ಸಚಿದೇವಿ ಅಂತ ಸುಂದರ ಹೆಂಡಿರ ಆಳ್ವಿಕೆ ಒಳಗಾಗಿ ಓರ್ವ ತಿಳಿಗೇಡಿಯಾಗಿದ್ದ. ಸಚಿ ಅವಳು ತುಂಬಾ ಎಂತ ಹೇಳುವಂಥದ್ದು ಸುಂದರ ಅಂದ್ರೆ ಇಂದ್ರನ ಹೆಂಡತಿ, ಸುಂದರ ಹೆಂಡತಿ. ಇಂದ್ರನ ಹೆಂಡತಿ ಸಚಿ ತಿಳಿಗೇಡಿಯಾಗಿದ್ದನು. ತಮ್ಮ ಹೆಂಡಿರ ಪ್ರಭುತ್ವಕ್ಕೆ ಒಳಗಾದವರೆಲ್ಲೂ ಸಾಮಾನ್ಯವಾಗಿ ತಿಳಿಗೇಡಿಗಳಾಗಿರುವಂತ ಇಂದ್ರನು ಆಗಿದನು. ಇದು ಮಾಡಬಾರದು. ಇಂದ್ರನು ಭಾವಿಸಿದೇನೆಂದರೆ, ಕೃಷ್ಣನು ಪತ್ನಿ ವಿಧೇಯ ಸ್ವಭಾವದವನಾಗಿದ್ದು ಪತ್ನಿಯಾದ ಸತ್ಯಭಾಮ ಇಚ್ಛೆಗೆ ಅನುಗುಣವಾಗಿಯೇ ತನ್ನ ಸ್ವರ್ಗದ ಸೊತ್ತಾದ ಪಾರಿಜಾತ ವೃಕ್ಷವನ್ನು ಒಯ್ದಿರುತ್ತಾನೆ ಎಂದು. ನೋಡಿ, ಅವ ಹಾಗೆ ಎಣಿಸಿದ. ಇಂದ್ರನು ಭಾವಿಸಿದೇನೆಂದ್ರೆ ಕೃಷ್ಣನು ಪತ್ನಿ ವಿಧೇಯ ಸ್ವಭಾವ. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು ಎಕ್ಸಾಂಪಲ್ ಕೊಡ್ತಾರೆ. ಈಗ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತೇವೆ, ಒಬ್ಬ ಕಳ್ಳ ಇರ್ತಾನೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಕಳ್ಳ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾನೆ.
ಬೇರೆ ಜನ ಬರ್ತಾ ಇದ್ದಾರೆ, ಅವ ಎಂತ ಎಣಿಸುವಂಥದ್ದು, ಅವ ಕೂಡ ಕಳ್ಳ ಅಂತ ಎಣಿಸುವಂಥದ್ದು. ಯಾರು ಬಂದ ಬಸ್ ಸ್ಟ್ಯಾಂಡ್ಗೆ ಬಂದ ಅವ ಕೂಡ, ಯಾಕಂದ್ರೆ ಅವ ಕಳ್ಳ. ಅದೇ ರೀತಿ ಇವ ಆ ರೀತಿ ಇದ್ದ, ಹಾಗೆ ಎಲ್ಲರನ್ನು ಆ ರೀತಿ ನೋಡ್ತಾ ಇದ್ದಾನೆ. ಇಂದ್ರನು ಭಾವಿಸಿದೇನೆಂದ್ರೆ ಕೃಷ್ಣನು ಪತ್ನಿ ವಿಧೇಯ ಸ್ವಭಾವದವನಾಗಿದ್ದು ಪತ್ನಿಯಾದ ಸತ್ಯಭಾಮ ಇಚ್ಛೆಗೆ ಅನುಗುಣವಾಗಿಯೇ ತನ್ನ ಸ್ವರ್ಗ ಸೊತ್ತಾದ ಪಾರಿಜಾತ ವೃಕ್ಷ ಒಯ್ದಿರ್ತಾನೆ ಎಂದು. ಅದನ್ನು ಕೃಷ್ಣನು ದಂಡಿಸಬಹುದೆಂದು ಇಂದ್ರನು ಭಾವಿಸ್ತಾನೆ. ಕೃಷ್ಣನನ್ನು ದಂಡಿಸಬಹುದು ನೋಡಿ, ಆಗ್ತದಾ? ಇಲ್ಲ. ಭಗವಂತನು ಎಲ್ಲದಕ್ಕೂ ಒಡೆಯನೆಂಬುದನ್ನು ಅವನು ಪತ್ನಿ ವಶ ನಾಗಲಾರನೆಂದು ತಿಳಿಯಲು ಮರೆತವನಾಗಿ ನೋಡಿ. ಕೃಷ್ಣ ಪತ್ನಿ ವಶ ಆಗುವುದಿಲ್ಲ. ಕೃಷ್ಣ ಹೇಗಂದ್ರೆ ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ, ಯಾಕೆಂದ್ರೆ ಇಲ್ಲಿ ನೋಡಿ ಓಕೆ ಮರೆತಿದ್ದನು. ಭಗವಂತನು ಸಂಪೂರ್ಣ ಸ್ವತಂತ್ರ, ಇಂಡಿಪೆಂಡೆಂಟ್. ಇಚ್ಛಾ ಮಾತ್ರದಿಂದ ಅವನು ಸತ್ಯಭಾಮೆ ಅಂತ 100 ಮತ್ತು 1000 ಹೆಂಡರನ್ನು ಇಟ್ಟುಕೊಳ್ಳೋದು ನೋಡಿ. ಜಸ್ಟ್ ಒಂದು ಅವನ ಇಚ್ಛೆಯಿಂದ ಸತ್ಯಭಾಮೆಯಿಂದ 100 ಹೆಂಡತಿ ಸೃಷ್ಟಿ ಮಾಡಬಹುದು. ಸತ್ಯಭಾಮೆ ಬಹಳ ಸುಂದರಿಯಾದ ಮಡದಿ ಎಂಬ ಕಾರಣದಿಂದ ಅವನು ಮೋಹಿತನಾಗಿಲ್ಲ ನೋಡಿ. ಸುಂದರಕ್ಕೆ ಮೋಹಿತನಾಗಲ್ಲ ಯಾರು? ಕೃಷ್ಣ. ಮತ್ತೆ ಯಾವುದಕ್ಕೆ? ಅವನು ಆಕೆಯ ಭಕ್ತಿಪೂರ್ಣ ಸೇವೆ ನೋಡಿ. ಭಗವಂತ ಈ ಭಕ್ತಿಪೂರ್ಣ ಸೇವೆಗೆ ಶರಣರಾಗ್ತಾನೆ. ತೃಪ್ತಿಪಟ್ಟಿದ್ದಾನೆ. ತನ್ನ ಭಕ್ತಿಯ ನಿರ್ಮಲ ಭಕ್ತಿಯನ್ನು ವಿನಿಮಯವಿಯಲು ಉದ್ದೇಶಿಸಿದ. ಹಾಗಾಗಿ ಭಗವಂತನಿಗೆ ಬೇರೆ ಯಾವುದು ಬೇಡ, ಭಗವಂತನಿಗೆ ಆ ಭಕ್ತಿ ಸೇವೆ, ಅದಕ್ಕೆ ಮೆಲ್ಟ್ ಆಗ್ತಾನೆ ಭಗವಂತ. ಹಾಗಾಗಿ ಆದ್ರೆ ಇಂದ್ರ ಎಂತ ಮಾಡಿದ? ಇಂದ್ರ ತಪ್ಪಾಗಿ ತಿಳಿದ. ಅವನ ಪ್ಲಾಟ್ಫಾರ್ಮ್ ಅಲ್ಲಿ ಎಂತ ಇದ್ದಾನೆ ಅದೇ ರೀತಿ ಅವನು ತಿಳಿದ. ಅದು ತಪ್ಪು. ಎಸ್ ಕೃಷ್ಣ ಚೈತನ್ಯ ಶ್ರೀಮದ್ ಭಾಗವತಂ ಕಿ ಜೈ.